ಹಾಯ್, ಹೇಗಿದ್ದೀರಾ? ನಿಮ್ಮ ಮೆಸೇಜಿಗೆ ಕಾಯ್ತಾ ಇದ್ದೆ. ನಾನು ಈಗಷ್ಟೇ ಎದ್ದೆ. ಓ ಹೌದಾ, ಎದ್ದ ಕೂಡಲೇ ನನ್ನದೇ ನೆನಪ. ಹೌದು. ಮಿಸ್ ಯು ಮಿಸ್ ಯು ಅಂತ ಕಳಿಸುತ್ತಾ? ದೇವರೇ, ಹಾಗೆಲ್ಲ ಹೇಳಬೇಡಿ. ಯಾಕೆ, ನಾನು ನಿಜಾನೇ ಹೇಳುತ್ತಿದ್ದೇನೆ. ಐ ಮಿಸ್ ಯು. ನೀವು ಈಗ ಏನು ಮಾಡುತ್ತಿದ್ದೀರಾ? ನೀವು ಅಲ್ಲಲ್ಲ, ತಪ್ಪಾಯ್ತು. ನಿಮ್ಮನ್ನು ಫಸ್ಟ್ ಮೀಟ್ ಮಾಡಿದ ಜಾಗದಲ್ಲಿ ಕೂತಿದ್ದೀನಿ. ಹಾಗಾದರೆ ನೀವು ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದೀರಲ್ವಾ? ಎಂತ ಹೇಳೋದು? ಇಲ್ಲ, ನನಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ. ನೀವು ತುಂಬ ಹತ್ತಿರ ಆಗಲಿಕ್ಕೆ ಅನ್ನಿಸ್ತಾ ಇದ್ದೀರಾ. ಇದು ಒಳ್ಳೆಯದಲ್ಲ. ಅದನ್ನು ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಈಗ ನನಗೆ ಹ್ಯಾಬಿಟ್ ಆಗಿದೆ ನಿಮ್ಮೊಟ್ಟಿಗೆ ಚಾಟ್ ಮಾಡೋದು. ನಾನು ಅನ್ಕೊಂಡೆ, ಹೆಣ್ಣು ಹೇಳೋದು ನಿಜ, ನನಗೂ ಒಂಥರ ಅಭ್ಯಾಸದಂಗೆ ಆಯ್ತು. ಬೆಳಗ್ಗೆ ಎದ್ರ ಕೂಡಲೇ ಫಸ್ಟ್ ಮೆಸೇಜ್ ಕಂದೆ, ರಾತ್ರಿ ಮಲ್ಕೊಂಬಲ್ಲರಿಗೆ ಪೂರ ಮೆಸೇಜ್ ಮಾಡಿ ಮಲ್ಕೊಂಬದು. ಬೇಡ, ಬಾಯ್ ಅಂತ ಕಳಿಸಿ ಇಲ್ಲಿ ಮುಗಿಸಿಬಿಡುವ. ಬಾಯ್. ನನ್ನ ಸುದ್ದಿಗೆ ಬರಬೇಡಿ, ಇನ್ನು ಮುಂದೆ ಮೆಸೇಜ್ ಮಾಡಬೇಡಿ. ನಿಮಗೆ ಮೆಸೇಜ್ ಮಾಡದಿದ್ದರೆ ನಾನು ಸತ್ತೇ ಹೋಗುತ್ತೇನೆ. ಬಾಯ್ ಬಾಯ್. ನನ್ನನ್ನು ಟ್ರೈ ಮಾಡಬೇಡಿ ಹುಡುಕಕ್ಕೆ, ಮೆಸೇಜು ಮಾಡಬೇಡಿ. ಗುಡ್ ಬೈ. ನಾನು ಸಾಯುತ್ತೇನೆ. ಮೆಸೇಜ್ ಬಂತ, ಎಂತ ಕಳಿಸಿದ್ರು ಕಂಬ. ಎಂತ, ನಾನು ಸಾಯುತ್ತೇನೆ, ನನಗಿನ್ನೂ ಮೆಸೇಜ್ ಮಾಡಬೇಡಿ. ದೇವ್ರೆ, ಹೆಣ್ಣೆಂತ ಮಾಡ್ಕೊಂತಿದ್ದಿ, ಎಲ್ಲಿ ಬಂತು? ದೇವ, ನನಗೂ ಬೇಡ ಇದ್ದಿದ್ದಿದ್ದಲ್ಲ. ಆ ಸಣ್ಣ ಹೆಣ್ಣಿನ ಹುಟ್ಟಿ ನಂಗೆ ಎಂತ ಗಲಾಟೆ ಬೇಕಿದ್ದಿತ್ತು. ಎಂಥದೋ ಬೇಜಾರಿಗೆ ಚಾಟ್ ಮಾಡುತ್ತಲ್ಲ ಅನ್ಕ ಮಾತಾಡ್ರೆ ದೊಡ್ಡ ಕಥೆ ಐತಲ್ಲ ಇದು. ಎಂತ ಮಾಡ್ತಾರೆ ಕಾಂಬ, 2 ದಿನ ಮಾತಾಡೋದಿಲ್ಲ. 2 ದಿನ ನಂಗೆ ಚಾಟ್ ಮಾಡಿದೆ ಕಾತಿಲ್ಲ, ಆರು ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ. ಅಯ್ಯೋ, ಎಂಥ ಮೆಸೇಜ್ ಹಾಕೋ ಫ್ರೆಂಡಿಂಗಲ್ಲೇ ಬತ್ತಿತ್ತು. ಬ್ಲೂ ಬಟನ್ ತೋರಿಸೋದೇ ಇಲ್ಲಲ್ಲ. ದೇವ್ರೆ, ಈ ಹೆಣ್ಣೆಂಥವ್ರು ಮಾಡ್ಕೊಂಡ್ರೆ ನನ್ನ ಮೇಲೆ ಬತ್ತತ್ತು. ಯಾರು ಮೊಬೈಲ್ ಚೆಕ್ ಮಾಡ್ರೆ ಪೊಲೀಸ್ ಕೇಸಾರೆ. ದೇವ್ರೆ, ಎಂತ ಮಾಡೋದೀಗ? ಆಮೇಲೆ ಬೇರೆ ಬತ್ತಳು ಇವತ್ತು. ಅವಳ ಹತ್ರ ನಾ ಬೇಗ ಸಿಕ್ಕಾಕಂದು. ಎಂತ ಮಾಡ್ರು ಅಷ್ಟೇ, ಈ ದೊಡ್ಡ ತಲೆ ಬಿಸಿ ಆಯ್ತಲ್ಲ. ಈಗ ಕಾಲೇಜ್ ಹತ್ರ ಹೋಗಿ ಆ ಹುಡುಗಿ ಫ್ರೆಂಡ್ಸ್ ಯಾರು ಸಿಗ್ತಾರೆ ಕಾಮ್ದ, ಎಂಥರ ಮಾಡಿ ಹುಡುಗ ಕಡೆಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆ ಹುಡುಗಿ ಸೀರಿಯಸ್ ಆಗಿ ಲವ್ ಗಿವ್ ಮಾಡೋ ಶುರು ಮಾಡಿತ್ತು. ಎಂಥದ್ದು ಮಿಸ್ ಯು ಅಂತೆಲ್ಲ ಕಳಿಸ್ತಿದ್ದಿತ್ತು. ಎಂಥ ದೊಡ್ಡ ಕಥೆ ಇಲ್ಲಿ ಮಾಡ್ಕೊಂಡೆ ನಾನು ಅನ್ಸುತ್ತೀಗ. ಯಾರ ಥರ ಹೇಳ್ಕಿದ್ರು ವಿಷಯ. ಈಗ ಎಂತ ಮಾಡೋದನ್ಕ ಐಡಿಯಾ ಸಿಕ್ಕಿತ್ತು. ಪುಷುಗಾರ ಮೇಟ್ ಮಾಡಿದೆ. ಅವನಿಗೆಲ್ಲ ಆ ಹುಡುಗಿಯರೆಲ್ಲ ಗೊತ್ತಿರ್ತಕ್ಕಂಥ ಕಾಲೇಜ್ ಹತ್ರ ಅಲ್ಲ. ಇವತ್ತು ಅವಳನ್ನ ಕಾಣ್ಕಂಡ್ಕಂಡೇ ಬಂದದ್ದು. ಹಂಗೆ ಅನ್ಕೊಂಡು ಈ ಜಾಗಕ್ಕೆ ನಾನು ಬೆಳಗ್ಗೆ ಮುಂಚೆ ಬಂದಿದ್ದೆ. ಸುಮಾರು ಕೆಲಸ ಇದ್ದಿತ್ತು. ಅಪ್ಪನಿಗೂ ಹೇಳಲಿಲ್ಲ, ಗದ್ದೆ ಬದಿಗಂತ ಸುಳ್ಳು ಹೇಳಿ ಇಲ್ಲಿ ಬಂದಿದ್ದೆ ನಾನು. ನಿಮ್ಗೇನಾರ ಹುಡುಗಿದ ಗಿಟ್ರಸ್ ಗೊತ್ತಿದ್ರೆ ಕೊಡೀನಿ. ಕಾಂಬ ಒಯ್ಯಿ ಹೆಚ್ಚು ಕಮ್ಮಿ ಮಾಡ್ಕೊಂಬ ಮುಂಚೆ ಒಯ್ ಮಾತಾಡಿಸಿ ಬಿಡ್ತೆ. ಇನ್ನು ಎಂತ ಮಾಡೋದು, ಮಾತಾಡಿಸಿ ಹೇಳ್ತೆ. ನಂಗೆ ಮದುವೆ ಎಲ್ಲ ಆಯ್ತು, ಹೀಗೆಲ್ಲ ಮಾಡಬೇಡ ಅನ್ಕೊಂಡೆ. ಅಡ್ಡಿಲ್ಲ, ನಿಮ್ಗೆ ಎಂತ ಅನಿಸುತ್ತೆ ಕಮೆಂಟಲ್ಲಿ ಹೇಳಿನಿ ಅಕ್ಕ. ಮತ್ತೆ ಹೊಸದಾಗಿ ಕಂತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು, ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಈಗ ನನಗೆ ಮಾತಾಡೋಷ್ಟು ಫುರ್ಸತ್ತಿಲ್ಲ. ಫಸ್ಟಿಗೆ ಎಂತ ಮಾಡ್ಕೊಂತ ಯೋಚನೆ ಮಾಡ್ತೇನೆ ನಾನು. ಬತ್ತೇಕ.